ಸಮಸ್ಯೆ ಬಗೆಹರಿಲಿಲ್ಲ ಅಂತ ಅಂದ್ರೆ ಕಾರ್ಯಕರ್ತರು ಬಂದೇ ಬರ್ತಾರೆ ಆಮೇಲೆ ಅಷ್ಟೇನೆ. ಇಲ್ಲ ನೋಡೋಣ, ಭಯ ಅಲ್ಲ. ನೀವ್ ಯಾರು ನಾನು ಹೇಳಿದ್ವಾ ಪರ್ಸನಲ್ ನಂಬರ್ ತೊಳಿ, ಇದು ಮತ್ತೆ ರಿಟರ್ನ್ ಏನಾದ್ರು ಇಲ್ಲ ಸರ್, ಇಲ್ಲ ಇಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ನೀವು ತಿಳಿಸಿ. ಯಾರು ಮುಂದಕ್ಕೆ ಬರ್ತಿಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ದಯವಿಟ್ಟು ಜನಗಳು ಎಚ್ಚೆತ್ಕೋಬೇಕು. ಅಲ್ಲ ಜಿ, ಜನರ ಮೇಲೆ ಪಬ್ಲಿಕ್ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರಂತೆ ಅವರು. ಯಾರಾದ್ರೂ ಹೋಗಿ ಕೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವರು. ಮತ್ತೆ ಅದಕ್ಕೆ ಜನ ಎದುರ್ತಾ ಇದಾರೆ, ಇಲ್ಲಿ ಸಾರ್ವಜನಿಕರು ಎದುರ್ತಾ ಇದ್ದಾರೆ. ಸಣ್ಣ ಮಕ್ಕಳು ಅವರು ಇವರು ಇರೋ ಸ್ಥಳದಲ್ಲಿ ಇಷ್ಟು ಜೋರಾಗಿ ಲೌಡ್ ಸ್ಪೀಕರ್ ಹಾಕೊಂಡು ಪರ್ಮಿಷನ್ ಯಾರು ಕೊಟ್ಟಿದ್ದು? ಇಷ್ಟು ವರ್ಷದಿಂದ ಇದು ಗಮನಕ್ಕೆ ಬರ್ಲಿಲ್ವಾ ಪೊಲೀಸ್ ಇಲಾಖೆಗೆ? ಇಷ್ಟು ವರ್ಷದಿಂದ ಗಮನಕ್ಕೆ ಬರ್ಲಿಲ್ವಾ BBMP ಅವರಿಗೆ? ಒಂದ್ ಗಣೇಶನ ಗಲ್ಲಿ ಒಳಗ್ ಕುಳ್ಸಿದ್ರೆ ಓಡ್ ಬಂದು ಅರೆಸ್ಟ್ ಮಾಡ್ತೀರಾ? ಓಡ್ ಬಂದ್ ಬೀದಿಲ್ ಗಣೇಶನ್ ಕೂರಿಸ್ಬೇಡಿ ಅಂತ ಹೇಳ್ತೀರಾ? ಪರ್ಮಿಷನ್ ಇಲ್ಲ ಅಂದ್ರೆ ಅರೆಸ್ಟ್ ಮಾಡ್ತೀನಿ ಅಂತ ಭಯ ಪಡಿಸ್ತೀರಾ? ಅಲ್ಲ ಜಿ, ಸುತ್ತಮುತ್ತ ನೋಡಿ ಜಿ ಮನೆಗಳು ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಈ ತರ ಇರೋ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಅವ್ರು ಈ ತರ ಮಾಡಿದ್ರೆ ಜನಗಳಿಗೆ ತೊಂದರೆ ಆಗಲ್ವಾ ಜಿ? ಇದು ಮತಾಂತರ ನೋಡೋಣ, ಈಗ ಬರ್ಲಿ, ಬಂದಾದ್ಮೇಲೆ ನೋಡೋಣ. ಅವ್ರದ್ದು ಅವ್ರ ಏನಾದ್ರು ಮಾಡ್ಕೊಳ್ಳಿ. ಇಲ್ಲಿ ಹೇಗೆ ಇಷ್ಟು ದೊಡ್ಡದಾಗಿ ಇದ್ ಮಾಡ್ತಾರೆ? ಇಲ್ಲಿ ಲೋಕಲ್ ಕೇಳಿಲ್ಲ ಯಾರನು, ಅಂದ್ರೆ ಹೇಳಕ್ ಹೋದ್ರೆ ಈ ತರದ ಭಯ ಸರ್, ಅದೇ ಹೇಳ್ತಾ ಇದಾರಲ್ಲ ಜಿ ಅವರು. ಜೀವನ ಮಾಡಕ್ಕೆ ಕೆಲಸಕ್ಕೆ ಮನೆಯಿಂದ ನೆಮ್ಮದಿಯಾಗಿರ್ತೀವಿ, ಹೋಗ್ಬಿಟ್ಟು ಹಾಕ್ಬಿಟ್ರೆ ಕೋರ್ಟು ಕಚೇರಿಯಿಂದ ಯಾರು ಕಾರ ಇರ್ತಾರೆ ಅಂದ್ಬಿಟ್ಟು ಭಯಕ್ಕೆ ಯಾರು ಬರ್ತೀವಿ ನಾವು ಮುಂದಕ್ಕೆ. ಒಳಗೋದ್ರೆ ನಾನು ಲಾಸ್ಟ್ ಟೈಮ್ ಅನ್ಭವಿಸಿದೀನಿ. ಒಳಗೋದ್ಮೇಲೆ ಎಲ್ಲ ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತಾರೆ, ಕೊನೆಗೆ ಸ್ಟೇಷನ್ ಅಲ್ಲಿ ಹೋಗಿ ಅಲ್ಲೇ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಡ್ತಾರೆ. ಅದಕ್ಕೆ ಲೈವ್ ವಿಡಿಯೋ ಯಾಕೆ ಮಾಡ್ತಾ ಇದೀವಿ ಅಂತ ಅಂದ್ರೆ, ನಾವ್ ಇಲ್ಲಿ ಬಂದು ನಿಂತ್ಕೊಂಡು ಇನ್ನೂ ಪ್ರಶ್ನೆ ಮಾಡ್ತಾ ಇದೀವಿ. ಪೊಲೀಸ್ನವ್ರು ಬಂದ ಮೇಲೆ ಒಳಗೆ ಹೋಗ್ತೀವಿ. ಬರ್ಲಿ ಇಲ್ಲಿಗೆ ಪೊಲೀಸ್ನವ್ರು ಏನ್ ಹೇಳ್ತಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ, ನೋಡೋಣ. ಎಷ್ಟು ಸುಮಾರು ಒಂದು 50-60 ಜನದ ಮೇಲೆ ಇರ್ತಾರ ಪ್ರತಿ ವಾರ. ಅಲ್ಲ ಈಗ ಗೊತ್ತಾಗುತ್ತಲ್ಲ ಒಳಗಿದ್ದಾರೆ. ಅಲ್ಲ ಈಗ ಒಂದೊಂದು ವೀಕ್ ಒಂದೊಂದು 20 ಜನರ ಮೇಲೆ ಸೇರಂಗಿಲ್ಲ, ಪ್ರಾರ್ಥನಾ ಮಂದಿರಗಳಿಗಾಗ್ಬೋದು ಅಥವಾ ಯಾವುದೇ ದೇವಸ್ಥಾನಗಳಿಗಾಗ್ಬೋದು ಅಂತ ಪರ್ಮಿಷನ್ ಇದೆ. ಒಳಗೆ ಹೋಗ್ಬೋದು, ಬಟ್ ಏನ್ ಮಾಡ್ತಾರೆ, ಹೋಗಾದ್ಮೇಲೆ ನಮ್ಗೆ ಪೊಲೀಸ್ನವ್ರು ಇಲ್ದಲೆ ಹೋದ್ರೆ ಅಕಸ್ಮಾತ್ ಅವರು ನನ್ ದೌರ್ಜನ್ಯ ಮಾಡಿದ್ರು, ಹೊಡೆದ್ಬಿಟ್ರು. ಅಲ್ಲಿ ಹೆಣ್ಮಕ್ಳು ಅಡ್ಡ ಹಿಡ್ಕೊಂಡು ಆಟ ಆಡ್ತಾರ ಅವ್ರು, ಅಂತವ್ರವ್ರು. ಇಲ್ಲ ಮೇಡಮ್, ಈಗ ನಮ್ಮ ಸಂಘಟನೆ ಬರುತ್ತೆ, ತೊಂದರೆ ಇಲ್ಲ. ಏನ್ ಇವ್ರ ಬಗ್ಗೆ ಅಂತ ಕಂಟ್ರೋಲ್ ಆತರ, ಅದಕ್ಕೆ ನಾವು ಬೇಡ ತಡೀರಿ, ಹೋಗಿ ನೋಡ್ಕೊಂಡ್ ಬರ್ತೀವಿ ಅಂತ ಹೇಳ್ಬೋದು. ಮೈಕ್ ಆಫ್ ಮಾಡಿದ್ದಾರೆ. ಹೌದು, ಮತ್ತೆ ರೆಕಾರ್ಡ್ ಆಗಿದೆ. ಇಲ್ಲ ರೆಕಾರ್ಡ್ ಆಗಿದೆ ಸರ್, ಆಲ್ರೆಡಿ ರೆಕಾರ್ಡ್ ಆಗಿದೆ. ಅಲ್ಲ ಪ್ರತಿ 10 ಗಂಟೆಗೆ ಸ್ಟಾರ್ಟ್ ಆದ್ರೆ ಎಲ್ಲಿ ತನಕ ಇರುತ್ತದು? ಸ್ಟಿಲ್ 1 ಗಂಟೆ. ಲಾಸ್ಟ್ ಟೈಮೇ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ನನಗೆ, ನಮ್ಗೆ ಲೊಕೇಶನ್ ಗೊತ್ತಾಗ್ಲಿಲ್ಲ ಲಾಸ್ಟ್ ವೀಕ್, ಹೋದ್ವಾರ. ಬಟ್ ನಮ್ಗೆ ಗೊತ್ತಾಗೋದ್ರೊಳಗೆ 1-1:30 ಆಯ್ತು. ಅಷ್ಟೊಳಗೆ ಬಂದ್ರು ಇರಲ್ಲ ಅವರು ಅಂತ ಅಂದ್ರು. ಅದಕ್ಕೆ ಈ ವಾರ ಕರೆಕ್ಟಾಗಿ ಈ ಟೈಮಿಗೆ ಬರೋಣ ಅಂತ ಹೇಳಿ. ಅಲ್ಲ ಬೆಂಗಳೂರಿನಲ್ಲಿ ಒಂದು ಸತ್ಯ ಹೇಳ್ತೀವಿ. ನೆನ್ನೆ ಮಿನಿಸ್ಟ್ರಿಗೆ CM ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲ ಫಾದರ್ಗಳು ಕುತ್ಕೊಂಡು ಹೇಳ್ತಾರೆ, ನಾವು ಮತಾಂತರ ಮಾಡ್ತಾ ಇಲ್ಲ, ದಯವಿಟ್ಟು ಮತಾಂತರ ನಿಷೇಧ ಕಾಯ್ದೆ ಬಗ್ಗೆ ಚರ್ಚೆ ಮಾಡಬೇಡಿ, ಅದನ್ನ ಮತಾಂತರ ನಿಷೇಧ ಕಾಯ್ದೆ ತರಬೇಡಿ ಅಂತ. ನಿಮಗೀಗ ಅಲ್ಲ ಒಂದ್ ನಿಮಿಷ, ಮತಾಂತರ ಅವರು ಮಾಡಲ್ಲ ಅಂತ ಅಂದಾದ್ಮೇಲೆ ಆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಬೇಡಿ ಅಂತ ಏನಕ್ಕೆ ಕೇಳ್ತಾರೆ? ಹೋಗ್ಬಿಟ್ಟು ಅವ್ರು ಮತಾಂತರ ಮಾಡಲ್ಲ ಅಂತ ಅಂದ್ಮೇಲೆ ಮತಾಂತರ ಕಾಯ್ದೆಯನ್ನ ಜಾರಿಗೆ ತರಬೇಡಿ ಅಂತ ಕೇಳ್ತೀರಾ? ಅದೇನು ಅದ್ ಅರ್ಥ ಆಗ್ತಿಲ್ಲ ಪದೇಗೆ ಅಂತ. ಬನ್ನಿ ಈಗ ಇಲ್ಲಿಗೆ ಎಷ್ಟು ಜನ ಯಾರ್ಯಾರಿದ್ದಾರೆ ನೋಡೋಣ, ಕೇಳೋಣ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮತಾಂತರ ಆಗಿರೋರು ಇಲ್ಲಿರೋರು. ಬ್ರೆಜಿಲಿಂದ ಬಂದಿರೋರು, ಇಟಲಿಯಿಂದ ಬಂದಿರೋರು ಯಾರಪ್ಪ ಇದ್ದಾರೆ? ಯಾರು ಒಬ್ರು ಇಲ್ಲ, ಎಲ್ಲ ಮತಾಂತರ ಆಗಿರೋರು. ಅಲ್ಲಲ್ಲ, ಈಗ ನಮ್ಮನೇಲೂ ಅದೇ ಪ್ರಾಬ್ಲಮ್. ಏನಂತ ಅಂದ್ರೆ, ನಿಮ್ಗೆ ಇದೆಲ್ಲ ಯಾಕೆ ಬೇಕು, ಯಾರು ಕೊಡ್ತಾರೆ, ಯಾರು ಕೇಳಲಿಲ್ಲ ಅಂತ ಅಂದ್ರೆ ನಾಳೆ ನಾವು ತಾಲಿಬಾನಲ್ಲಿ ಆಗಿದ್ದ ವ್ಯವಸ್ಥೆನೇ ಇಲ್ಲೂ ಆಗೋದು. ಮನೆ ಮಕ್ಳು ಸಾಕು ಅನ್ಕೊಂಡ್ವಿ, ಹೆಣ್ರು ಮಕ್ಳು ಒಂದ್ ಸೈಟ್ ಇದ್ರೆ ಸಾಕು. ಹೌದು, ಅಲ್ಲ ಪರಿಸ್ಥಿತಿಲಿ ಇಲ್ಲ ಸರಿ, ಬಟ್ ನಾವೇನ್ ಹೇಳೋದು ಗೊತ್ತಾ, ನಮ್ಮ ಮನೆ ಮಕ್ಳು ಹೆಣ್ರು ಮತ್ತೆ ಒಂದ್ ಸೈಟು ಒಂದ್ ಕಾರು ಇಷ್ಟು ಸಾಕು ಅನ್ಕೊಂಡ್ರೆ, ನಾವು ಏನಾಯ್ತು ಇದರಲ್ಲಿ ಅಫ್ಘಾನಿಸ್ತಾನದಲ್ಲಿ ಹೆಂಡ್ತಿನೂ ಬಿಟ್ರು, ಮಕ್ಳನ್ನು ಬಿಟ್ರು, ಕಾರ್ನು ಬಿಟ್ಟು ಫ್ಲೈಟ್ ರೆಕ್ಕೆ ಮೇಲೆ ಹಾಕೊಂಡು ಹೋದ್ರು.
ಅದೇ ಪರಿಸ್ಥಿತಿ ಇಲ್ಲೂ ಆಗೋದು. ಕೆಲವೊಂದನ್ನು ಪ್ರಶ್ನೆ ಮಾಡಬೇಕು, ಏನಾಗ್ಬಿಡುತ್ತೆ, ತೊಂದರೆ ಆಗ್ತಾ ಇದ್ರು ಸಹಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ ನಾವು. ಅಷ್ಟು ನೋಡಿ, ಈಗ್ಲೇ ಹಿಂಗೆ, ಇನ್ನೊಂದು 20 ವರ್ಷ ಹೋದ್ರೆ ಹೆಂಗೆ ಅಂತ. ಈಗ್ಲೇ ಇಷ್ಟು ಅಂದ್ರೆ ನಮ್ಮ ಸಂಖ್ಯೆ ಇದ್ದು ಕೂಡ ಕೇಳೋಕ್ ಆಗ್ತಾ ಇಲ್ಲ ಅಂದ್ರೆ ಇನ್ನೊಂದು 10 ಮನೆ ಇವ್ರಾದ್ರೆ ಮುಗ್ದೋಯ್ತು, ನಾವೇನು ಮಾತಾಡಕ್ಕಾಗಲ್ಲ. ಇವ್ರಿಗೆ ಇವಾಗ ಎಲ್ಲ ಸೈಲೆಂಟ್ ಆಗಿದಾರಲ್ಲ, ಆ ಕಾರ್ನರ್ ಅಲ್ಲಿ ಇನ್ನೊಂದು ಮಾಡ್ತಾರೆ, ಇನ್ನೊಂದು ಕಾರ್ನರ್ ಅಲ್ಲಿ ಇನ್ನೊಂದು ಮಾಡ್ತಾರೆ. ಇದು ಹಾಗೆ ಹಿಂಗೆ ಸೈಲೆಂಟ್ ಆಗಿ ನಿಂತ್ಕೊಳ್ಳಿ. ಅವ್ರು ಬಂದಾಗ ಪೂರ್ತಿ ಇವ್ರು ಮಾತು ಲೋಕಲ್ ನಾವು ಪ್ರಾಬ್ಲಮ್ ಹೇಳ್ತೀವಿ, ಆಮೇಲೆ ಅವ್ರೇನು ಹೇಳ್ತಾರೆ ರಿಯಾಕ್ಷನ್ ತಗೊಳ್ಳಿ. ರಿಯಾಕ್ಷನ್ ಅವ್ರೇನಾದ್ರು ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ಮುಂದಕ್ಕೆ ಏನ್ ಮಾಡ್ಬೇಕು ನೋಡೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.